ಒಂದು ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ಬಹುಶಃ ಪ್ರಭಾಕರ್ ಭಟ್ರು ಇನ್ನೂ ಕೂಡ ಕಲ್ತಿಲ್ಲ ಅಂತ ನನಗೆ ಅನ್ನಿಸ್ತದೆ. ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು? ಕಲ್ಲಡ್ಕದವರು ಪುತ್ತೂರಿಗೆ ಬಂದು ಪುತ್ತೂರಿನ ವಿದ್ಯಾರ್ಥಿಗಳಿಗೆ ದ್ವೇಷವನ್ನು ಕಲಿಸುವುದು, ಈ ಪ್ರಾಯದಲ್ಲಿ ವಿದ್ಯಾರ್ಥಿಗಳಿಗೆ ತಲೆಗೆ ದ್ವೇಷವನ್ನು ತುಂಬಿ ಬೀದಿಯಲ್ಲಿ ಬೀದಿ ಕಾಳಗಕ್ಕೆ ಅವರನ್ನು ಬಿಟ್ಟರೆ ಅವರ ಭವಿಷ್ಯ ಏನಾಗಬಹುದು? ಭಾಷಣ ಮಾಡ್ತಾ ಹೇಳಿದ್ರು, ಗಾಂಧಿ ಮತ್ತು ನೆಹರು ಅವರು ತ್ಯಾಗಿಗಳಲ್ಲ. ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಸಾವಿರಾರು ಜನ ಇದ್ದಾರೆ. ಕ್ಷಮಾಪಣೆಯನ್ನ ಕೇಳಿ ಜೈಲಿನಿಂದ ಬಿಡುಗಡೆಯಾದವರು ಸಾವರ್ಕರ್ ಮಾತ್ರ. ಗಾಂಧಿ ಅವರು ಸುಮಾರು 6.5 ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ನೆಹರು ಅವರು ಸುಮಾರು 9 ವರ್ಷ ಕಾಲ ಜೈಲಿನಲ್ಲಿದ್ದರು. ಮಹಾತ್ಮ ಗಾಂಧೀಜಿಯವರನ್ನ ನಾವೆಲ್ಲ ರಾಷ್ಟ್ರಪಿತ ಅಂತ ಕರೀತೇವೆ. ಏನು ಕಾಂಗ್ರೆಸ್ಸಿನವರು ಕರೆದದ್ದ? ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಈಗೊಬ್ಬ ಮನುಷ್ಯ, ರಕ್ತ ಮಾಂಸಗಳಿಂದ ಕೂಡಿದಂತಹ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಡಿದ ಅಂತ ಹೇಳಿದ್ರೆ ಮುಂದಿನ ಜನಾಂಗ ಇದನ್ನು ನಂಬಲಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಯಾಕೆ ನೀವು ಒಬ್ಬರನ್ನು ವೈಭವೀಕರಿಸಲಿಕ್ಕೆ ಇನ್ನೊಬ್ಬರನ್ನು ತೆಗೆಳ್ತೀರಿ? ಅವರು ಕಾಲೇಜಿನ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಅದನ್ನ ಪುತ್ತೂರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಗಾಂಧೀಜಿಯವರನ್ನ ಅರಮನೆಯಲ್ಲಿ ಇಟ್ಟು, ಗಾಂಧೀಜಿಯವರನ್ನ ಹೂವಿನ ಹಾಸಿಗೆಯಲ್ಲಿ ಗಾಂಧೀಜಿಯನ್ನು ಮತ್ತು ನೆಹರು ಅವರನ್ನು ಇಟ್ಟು ಅನ್ನುವಂತಹ ದಾಖಲೆ ಇದ್ರೆ ಅವರು ತಂದು ತೋರಿಸಬೇಕು. ದಾಖಲೆ ಇಲ್ಲದೆ ಯಾಕೆ ಮಾತಾಡ್ತಾರೆ? ಮೊನ್ನೆ ಕಳೆದ ಶನಿವಾರ ಪುತ್ತೂರಿನ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಸಭಾಭವನದ ಉದ್ಘಾಟನೆ ಆಗ್ತದೆ. ಸಾವರ್ಕರ್ ವೇದಿಕೆ ಅಂತ ವೇದಿಕೆಯ ಹೆಸರು. ಕಾಲೇಜಿನ ಆಡಳಿತ ಮಂಡಳಿ ಸಭಾಭವನವನ್ನು ಕಟ್ಟಿರುವುದು ಬಹಳ ಸಂತೋಷದ ವಿಷಯ. ಒಂದು ಕಾಲೇಜಿನಲ್ಲಿ ಸಭಾಭವನ, ಲೈಬ್ರರಿ ಇತ್ಯಾದಿಗಳೆಲ್ಲ ಯಾವಾಗಲೂ ಇರಬೇಕಾಗ್ತದೆ. ಅದಕ್ಕೆ ಯಾವ ಹೆಸರು ಇಡಬೇಕು ಅನ್ನೋದು ಕೂಡ ಅವರವರ ಆಡಳಿತ ಮಂಡಳಿಯ ಇಚ್ಛೆಗೆ ಇದ್ದಂಥ ವಿಷಯ. ಆದರೆ ಸಭಾಭವನದ ಉದ್ಘಾಟನೆ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತುವುದು, ಅಲ್ಲಿ ದ್ವೇಷ ಭಾಷಣವನ್ನು ಮಾಡುವುದು, ಅದರ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವ ಕೆಲಸ ಮಾಡಿದರೆ ಅದು ಖಂಡನೀಯವಾದಂಥ ಕೆಲಸ. ಮೊನ್ನೆ ಹಾಗೆ ಆಯಿತು. ಮೊನ್ನೆ ವಿವೇಕಾನಂದ ಕಾಲೇಜಿನ ಸಾವರ್ಕರ್ ಸಭಾಭವನದ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಕಲ್ಲಡ್ಕದ ಪ್ರಭಾಕರ ಭಟ್ರು ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಒಂದಷ್ಟು ದ್ವೇಷ ಭಾಷಣವನ್ನು ಮಾಡಿದರು, ಒಂದಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಅವಮಾನ ಮಾಡಿದರು. ಅವರಿಗೆ ಪ್ರಭಾಕರ ಭಟ್ರಿಗೆ ಸುಮಾರು ಒಂದು 80 ವಯಸ್ಸೆಲ್ಲ ಆಗ್ಬೋದು, 80 ವರ್ಷ ಎಲ್ಲ ವಯಸ್ಸಾಗ್ಬೋದು. ಅವರನ್ನು ಟೀಕೆ ಮಾಡಲಿಕ್ಕೆ, ಅವರನ್ನು ವಿರೋಧಿಸಲಿಕ್ಕೆ ನಮಗೆ ಸ್ವಲ್ಪ ಮುಜುಗರ ಆಗ್ತದೆ. ಹಿರಿಯರಿಂದ ನಮಗೆಲ್ಲ ಗೌರವ. ಹಿರಿಯರಿಗೆ ಹೇಗಪ್ಪ ಎದುರು ಮಾತನಾಡುವುದು, ಹಿರಿಯರಿಗೆ ಹೇಗಪ್ಪ ಅವರನ್ನು ಖಂಡಿಸುವುದು ಅಂತ ಸ್ವಲ್ಪ ಮುಜುಗರ ಆಗ್ತದೆ. ಆದರೆ ಮಹಾತ್ಮ ಗಾಂಧೀಜಿಯವರು ಕಲ್ಲಡ್ಕ ಪ್ರಭಾಕರ ಭಟ್ರಿಗಿಂತಲೂ ಹಿರಿಯರು. ನೆಹರು ಅವರು ಕೂಡ ಕಲ್ಲಡ್ಕ ಪ್ರಭಾಕರ ಭಟ್ರಿಗಿಂತ ಹಿರಿಯರು. ಈಗ ಗಾಂಧಿಯವರು ಇರ್ತಿದ್ರೆ ಅವರು 1869ರಲ್ಲಿ ಹುಟ್ಟಿದ್ರು, ಅವರಿಗೀಗ 155 ವರ್ಷ ಆಗ್ತಿತ್ತು. ನೆಹರು ಅವರು 89ರಲ್ಲಿ ಹುಟ್ಟಿದ್ರು, 1889ರಲ್ಲಿ. ಅವರಿದ್ದಿದ್ದೆ ಅವರಿಗೆ 135 ವರ್ಷ ಆಗ್ತಿತ್ತು. ಈ ಇವತ್ತು 135, 155 ವರ್ಷ ಆಗಬಲ್ಲವರನ್ನು ಅವರು ಟೀಕಿಸ್ತಾರೆ ಅಂತ ಆದರೆ ಹಿರಿಯರನ್ನು ಟೀಕಿಸಲಿಕ್ಕೆ ನಮಗೆಲ್ಲ ಅವರು ಪರ್ಮಿಟ್ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಅದು ಸರಿ. ತಪ್ಪು ಮಾಡಿದರೆ ಯಾವ ಹಿರಿಯರಾದರೂ ಸಹ ಮುಲಾಜಿಲ್ಲದೆ ಟೀಕೆ ಮಾಡಬಾರ್ದು ಅಂತ ಪ್ರಭಾಕರ ಭಟ್ರು ತೋರಿಸಿದ ಕಾರಣ ಯಾವುದೇ ಮುಜುಗರ ಇಲ್ಲದೆ ನಾವು ಅವರನ್ನು ಈಗ ಟೀಕೆ ಮಾಡ್ತೇವೆ. ಈಗ ಒಂದು ಕಾಲೇಜಿನ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನುವುದನ್ನು ಬಹುಶಃ ಪ್ರಭಾಕರ್ ಭಟ್ರು ಇನ್ನೂ ಕೂಡ ಕಲ್ತಿಲ್ಲ ಅಂತ ನನಗೆ ಅನ್ನಿಸ್ತದೆ. ಕಾಲೇಜಿನ ಸಭಾಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಹೀಗೆ ಒಂದು ದ್ವೇಷ ಭಾಷಣವನ್ನು ಮಾಡಲಿಕ್ಕೆ, ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟವರು ಯಾರು? ಅವರು ಪುತ್ತೂರಿನವರಲ್ಲ, ಅವರು ಕಲ್ಲಡ್ಕದವರು. ಕಲ್ಲಡ್ಕದವರು ಪುತ್ತೂರಿಗೆ ಬಂದು ಪುತ್ತೂರಿನ ವಿದ್ಯಾರ್ಥಿಗಳಿಗೆ ದ್ವೇಷವನ್ನು ಕಲಿಸುವುದು, ಇಲ್ಲಿ ಬಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದು ಅವರಿಗೆ ಅಧಿಕಾರ ಎಲ್ಲಿಂದ ಬಂತು? ಅವರ ಊರಿನಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ. ಆದರೆ ಅವರು ನಮ್ಮ ಊರಿಗೆ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಅವರು ಹೇಗೆ ದ್ವೇಷ ಭಾಷಣದ ಮೂಲಕ ಅವರನ್ನು ಹಾಳು ಮಾಡ್ತಾರೆ? ಎಲ್ಲ ಹೊಸ ಯುವಕರು, ಇನ್ನೂ ಬದುಕಿ ಬಾಳಬೇಕಾದವರು. ಈ ಪ್ರಾಯದಲ್ಲಿ ವಿದ್ಯಾರ್ಥಿಗಳಿಗೆ ತಲೆಗೆ ದ್ವೇಷವನ್ನು ತುಂಬಿ ಬೀದಿಯಲ್ಲಿ ಬೀದಿ ಕಾಳಗಕ್ಕೆ ಅವರನ್ನು ಬಿಟ್ಟರೆ ಅವರ ಭವಿಷ್ಯ ಏನಾಗ್ಬೋದು? ಅವರಿಗೆ ಪ್ರಭಾಕರ ಭಟ್ರಿಗೆ ಈಗ 80ರ ಮೇಲೆ ವಯಸ್ಸಾಗಿರ್ಬೋದು. ಅವರು ಇಡೀ ಜೀವನದಲ್ಲಿ ವಿಷಯವನ್ನೇ ಕಾರಿದರು. ಇನ್ನು ಮುಂದಾದರೂ ಅವರು ಸ್ವಲ್ಪ ಒಳ್ಳೆಯ ಮಾತನ್ನು ಹೇಳಿ ಅವರು ಹೋಗಲಿ ಅಂತ ನಾವು ಆಶಿಸ್ತೇವೆ. ಇನ್ನು ಅವರು ಭಾಷಣ ಮಾಡ್ತಾ ಹೇಳಿದರು,
ಗಾಂಧಿ ಮತ್ತು ನೆಹರು ಅವರು ತ್ಯಾಗಿಗಳಲ್ಲ ಅಂತ. ನೋಡಿ, ಸಾವರ್ಕರ್ರ ಬಗ್ಗೆ ಅವರು ಏನು ಬೇಕಾದರೂ ಹೇಳಿ, ಸಾವರ್ಕರರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ, ಅವರು ಕರಿನೀರಿನ ಶಿಕ್ಷೆಗೆ ಒಳಪಟ್ಟಿದ್ದಾರೆ, ಸತ್ಯ ಇದು. ಆದರೆ ಅದರ ನಂತರದ್ದು ಮಾತ್ರ ಸ್ವಲ್ಪ ವ್ಯತ್ಯಾಸ ಉಂಟು. ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದವರು ಸಾವಿರಾರು ಜನ ಇದ್ದಾರೆ, ಆದರೆ ಕ್ಷಮಾಪಣೆಯನ್ನು ಕೇಳಿ ಜೈಲಿನಿಂದ ಬಿಡುಗಡೆಯಾದವರು ಸಾವರ್ಕರ್ ಮಾತ್ರ. ಅದರ ಜೊತೆಗೆ ಪ್ರಭಾಕರ್ ಭಟ್ ಹೇಳ್ತಾರೆ, ಗಾಂಧಿ ಮತ್ತು ನೆಹರು ಅವರಿಗೆ ಜೈಲಿನಲ್ಲಿ ಹೂವಿನ ಹಾಸಿಗೆಯನ್ನು ಕೊಟ್ಟರು, ಗಾಂಧಿ ಮತ್ತು ನೆಹರು ಅವರನ್ನು ಅರಮನೆಯಲ್ಲಿ ಜೈಲಿನಲ್ಲಿ ಇಟ್ಟರು ಅಂತ ಹೇಳ್ತಾರೆ. ಇದು ಸುಳ್ಳಿದು. ಗಾಂಧಿ ಮತ್ತು ನೆಹರು ಅವರನ್ನು ಯಾರು ಕೂಡ ಹೂವಿನ ಹಾಸಿಗೆಯಲ್ಲಿ ಮಲಗಿಸಲಿಲ್ಲ. ಅವರು ಕವಿಯಾಗಿ ಮಾತನಾಡಿರ್ಬೋದು. ಹೂವಿನ ಹಾಸಿಗೆ ಅಂದರೆ ಹೂವಿನಿಂದ ಹಾಸಿಗೆ ಮಾಡಿದರೆ 2 ದಿವಸ ಆಗುವಾಗ ಅದನ್ನು ಆರಲಿಕ್ಕೆ ಶುರುವಾಗ್ತದೆ, ಅಂದರೆ ಅದು ಶಿಕ್ಷೆಯೇ ಆಗ್ತದೆ. ಅಂದರೆ ಅವರು ಕವಿಯಾಗಿ ಮಾತಾಡಿದ್ದಾರೆ. ಹೂವಿನ ಹಾಸಿಗೆ ಅಂದರೆ ದಪ್ಪ ದಪ್ಪದ ಮೆತ್ತನೆಯ ಹಾಸಿಗೆಯನ್ನು ಕೊಟ್ಟಿದ್ದಾರೆ. ಅವರು ಐಷಾರಾಮದಲ್ಲಿ ಜೈಲನ್ನು ಕಳೆದರು ಅಂತ ಹೇಳಿದ್ದಾರೆ. ಒಂದು ಮಾತು ನಾನು ಹೇಳ್ತೇನೆ ಅವರಿಗೆ, ಗಾಂಧಿಯವರು ಸುಮಾರು 6.5 ವರ್ಷಗಳ ಕಾಲ ಜೈಲಿನಲ್ಲಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ. 1922ರಿಂದ 24ನೇ ವರ್ಷದವರೆಗೆ ಅವರು ಯರವಾಡ ಜೈಲಿನಲ್ಲಿ ಇದ್ದರು. ಅಲ್ಲಿ ಹೂವಿನ ಹಾಸಿಗೆ ಇತ್ತ. 1930ರಲ್ಲಿ ಅವರು ಸಾಬರಮತಿ ಜೈಲಿಗೆ ಅವರು ಹೋಗ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ. 1932ರಲ್ಲಿ ಅವರನ್ನು ಮತ್ತೆ ಪುನಃ ಯರವಾಡ ಜೈಲಿಗೆ ಹಾಕ್ತಾರೆ. 42ರಲ್ಲಿ ಅವರು ಆಗಾ ಖಾನ್ ಅರಮನೆ, ಬಹುಶಃ ಇದನ್ನೇ ಅವರು ಹೇಳ್ತಾ ಇರೋದು, ಆಗಾ ಖಾನ್ ಅರಮನೆಯನ್ನು ಜೈಲಾಗಿ ಪರಿವರ್ತನೆ ಮಾಡಿ, ಯಾಕಂದರೆ ಎಲ್ಲ ಜೈಲುಗಳು ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿರುವಾಗ ಜೈಲುಗಳ ಕೊರತೆ ಇತ್ತು. ಹಾಗಾಗಿ ಒಂದು ಅರಮನೆಯನ್ನು ಜೈಲಾಗಿ ಪರಿವರ್ತನೆ ಮಾಡಿ ಅವರನ್ನು ಜೈಲಿಗೆ ಹಾಕ್ತಾರೆ, ಅಲ್ಲಿ ಹಾಕ್ತಾರೆ. ನೋಡಿ, ಇಲ್ಲಿ ವಿಪರ್ಯಾಸ ಅಂತ ಹೇಳಿದರೆ 1932ರಿಂದ 1 ವರ್ಷ 7 ತಿಂಗಳು ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿರುವಾಗ ಅವರ ಜೊತೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಕೂಡ ಇದ್ದರು. ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಹಾಕಿದ್ರು. ಅಂದರೆ ಗಾಂಧೀಜಿಯವರಿಗೆ ಹೂವಿನ ಹಾಸಿಗೆ ಕೊಟ್ಟಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೂ ಹೂವಿನ ಹಾಸಿಗೆ ಕೊಟ್ಟಿದ್ದಾರೆ ಅಂತ ಇವರು ಹೇಳ್ತಾರಾ? ಅಂದರೆ ಇವರ ಉದ್ದೇಶ ಏನು? ಗಾಂಧೀಜಿಯನ್ನು ಡಿಗ್ರೇಡ್ ಮಾಡಿ, ಗಾಂಧೀಜಿಯನ್ನು ಅವಮಾನಿಸಿ ಸಾವರ್ಕರನ್ನು ಮೇಲೆತ್ತುವ ಪ್ರಯತ್ನ. ಇನ್ನು ನೆಹರು ಅವರು ಸುಮಾರು 9 ವರ್ಷ ಕಾಲ ಜೈಲಿನಲ್ಲಿದ್ದರು. ಅವರನ್ನು 9 ಸಾರಿ ಬಂಧಿಸಲಾಗಿದೆ. ಅವರು 4 ಸಾರಿ ಡೆಹ್ರಾಡೂನ್ ಜೈಲಿನಲ್ಲಿದ್ದರು. ಡೆಹ್ರಾಡೂನ್ ಜೈಲು ಅರಮನೆಯ. ಅವರು ನೈನಿ ಕಾರಾಗೃಹದಲ್ಲಿ ಕೆಲವು ವರ್ಷ ಇದ್ದರು, ಲಕ್ನೋ ಕಾರಾಗೃಹದಲ್ಲಿ ಇದ್ದರು, ಅಹಮದ್ನಗರದ ಕೋಟೆಯ ಕಾರಾಗೃಹದಲ್ಲಿ ಒಂದಷ್ಟು ವರ್ಷ ಇದ್ದರು. ಹೀಗೆ ಗಾಂಧಿ ಮತ್ತು ನೆಹರು ಅವರು ದೇಶದ ಬೇರೆ ಬೇರೆ ಜೈಲಿನಲ್ಲಿ ಅನೇಕ ದಿವಸಗಳನ್ನು ಕಳೆದಿದ್ದಾರೆ, ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ, ದೇಶದ ಸ್ವಾತಂತ್ರ್ಯದ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದಾರೆ. ಇನ್ನು ನೋಡಿ, ರಾಷ್ಟ್ರಪತಿಯನ್ನು, ಇದು ಮಹಾತ್ಮ ಗಾಂಧೀಜಿಯವರನ್ನು ನಾವೆಲ್ಲ ರಾಷ್ಟ್ರಪಿತ ಅಂತ ಕರಿತೇವೆ, ಅವರನ್ನು ನಾವು ಮಹಾತ್ಮ ಅಂತ ಕರಿತೇವೆ. ಯಾರು ಕರೆದದ್ದು? ಏನು ಕಾಂಗ್ರೆಸ್ಸಿನವರು ಕರೆದದ್ದ? ನೆಹರು ಅವರು ಕರೆದದ್ದ ಇದನ್ನು? ನೋಡಿ, 1944ನೇ ಇಸವಿಯಲ್ಲಿ ಜುಲೈ 6ನೇ ತಾರೀಕು ಸಿಂಗಾಪುರದಿಂದ ಮಾಡಿದಂಥ ಒಂದು ಭಾಷಣದಲ್ಲಿ, ರೇಡಿಯೋ ಭಾಷಣದಲ್ಲಿ, ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೆದರು. ಏನು ಪ್ರಭಾಕರ ಭಟ್ರು ಸುಭಾಷ್ ಚಂದ್ರ ಬೋಸ್ಗವರಿಗಿಂತ ಏನು ದೊಡ್ಡವರ? ಇನ್ನು ರಾಷ್ಟ್ರ ಮಹಾತ್ಮ ಅಂತ ಕರೆದವರು ಯಾರು? ಗಾಂಧೀಜಿಯನ್ನು ರವೀಂದ್ರನಾಥ ಟಾಗೋರ್ ಮಹಾತ್ಮ ಅಂತ ಕರೀತಾರೆ. ನಮಗೆ ಏನು ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಂತಹ ನೊಬೆಲ್ ಪುರಸ್ಕೃತ ಕವಿ ರಾಷ್ಟ್ರ ಮಹಾತ್ಮ ಅಂತ ಅವರನ್ನು ಕರೀತಾರೆ. ಏನು ಪ್ರಭಾಕರ ಭಟ್ ರವೀಂದ್ರನಾಥ ಟಾಗೋರ್ಗಿಂತಲೂ ದೊಡ್ಡವರ? ಗಾಂಧೀಜಿಯನ್ನು ರಾಷ್ಟ್ರಪಿತ ಮಹಾತ್ಮ ಅಂತ ಕರೆದವರು ಬೀದಿಯಲ್ಲಿ ಹೋಗುವವರಲ್ಲ, ಇಡೀ ವಿಶ್ವವೇ ಮಾನಿಸುವಂತಹ ವ್ಯಕ್ತಿತ್ವ ಇರುವಂಥವರು. ಅದರ ಜೊತೆಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಭೌತ ವಿಜ್ಞಾನಿ. ಅವರು ಹೇಳ್ತಾರೆ, ಹೀಗೊಬ್ಬ ಮನುಷ್ಯ, ರಕ್ತ ಮಾಂಸಗಳಿಂದ ಕೂಡಿದಂತಹ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಡಿದ ಅಂತ ಹೇಳಿದರೆ ಮುಂದಿನ ಜನಾಂಗ ಇದನ್ನು ನಂಬಲಿಕ್ಕಿಲ್ಲ ಅಂತ ಅವರು ಹೇಳ್ತಾರೆ. ಹಾಗಿದ್ರೆ ಗಾಂಧೀಜಿಯವರ ವ್ಯಕ್ತಿತ್ವ ಏನು? ನೆಹರು ಅವರ ವ್ಯಕ್ತಿತ್ವ ಏನು? ಯಾಕೆ ನೀವು ಒಬ್ಬರನ್ನು
ವೈಭವೀಕರಿಸಲಿಕ್ಕೆ ಇನ್ನೊಬ್ಬರನ್ನು ತೆಗೆಳ್ತೀರಿ? ನಿಮಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು? ಹಾಗಾಗಿ ಪ್ರಭಾಕರ ಭಟ್ ಏನು ಹೇಳಿದ್ದಾರೋ ಅದು ಅಕ್ಷಮ್ಯ. ಅವರು ಕಾಲೇಜಿನ ವೇದಿಕೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರನ್ನು ನಾವು ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದೇವೆ. ಬಹುಶಃ ಅವರು ಹಾಗೆ ತಿಳ್ಕೊಳ್ಳಿಲ್ಲ, ಅವರು ಅದನ್ನು ಪುತ್ತೂರು ದ್ವೇಷವರ್ಧಕ ಸಂಘದ ಅಧ್ಯಕ್ಷರು ಅಂತ ತಿಳ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತದೆ. ಹೋದಲ್ಲಿ ಬಂದಲ್ಲೆಲ್ಲ ಅವರು ದ್ವೇಷವನ್ನೇ ಮಾತನಾಡುವುದು, ಜನರ ಮಧ್ಯೆ ದ್ವೇಷವನ್ನು ಬಿತ್ತುವುದು. ಅವರಿಗೆ ಯಾಕೆ ಬೇಕು ಇದೆಲ್ಲ? ಪ್ರಭಾಕರ ಭಟ್ ಇನ್ನು ಉಳಿದ ಜೀವಿತಾವಧಿಯನ್ನಾದರೂ ಒಳ್ಳೆಯ ಮಾತುಗಳನ್ನು ಹೇಳಿ ಸಮಾಜದಲ್ಲಿ ಸೌಹಾರ್ದತೆಯನ್ನ, ಸಮಾಜದಲ್ಲಿ ಜನರ ಮಧ್ಯೆ ಪ್ರೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ದ್ವೇಷ ಭಾಷಣ ಮಾಡಬಾರ್ದು, ಮಾಡಿದರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇವರು ಮತ್ತು ಸಹ ತಮ್ಮ ಚಾಳಿಯನ್ನು ಬಿಡುವುದಿಲ್ಲ. ಪ್ರಭಾಕರ ಭಟ್ ಹೇಳಿದ್ರಲ್ಲ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ ಮತ್ತು ನೆಹರು ಅವರಿಗೆ ಹೂವಿನ ಹಾಸಿಗೆಯನ್ನು ಕೊಟ್ಟು ಅವರನ್ನು ವೈಭವದಲ್ಲಿ ನಡೆಸಿಕೊಂಡ್ರು ಅಂತ. ಅವರು ಇತಿಹಾಸದಲ್ಲಿ ಎಲ್ಲಾದರೂ ಆ ದಾಖಲೆ ಇದ್ರೆ ಅವರು ತಂದು ತೋರಿಸಬೇಕು. ಇತಿಹಾಸದ ಪುಟಗಳಲ್ಲಿ, ಯಾವುದಾದ್ರೂ ಪುಸ್ತಕಗಳಲ್ಲಿ ಗಾಂಧೀಜಿಯವರನ್ನು ಅರಮನೆಯಲ್ಲಿ ಇಟ್ಟು, ಗಾಂಧೀಜಿಯವರನ್ನ ಹೂವಿನ ಹಾಸಿಗೆಯಲ್ಲಿ ಗಾಂಧೀಜಿಯನ್ನು ಮತ್ತು ನೆಹರು ಅವರನ್ನು ಇಟ್ಟು ಅನ್ನುವಂತಹ ದಾಖಲೆ ಇದ್ರೆ ಅವರು ತಂದು ತೋರಿಸಬೇಕು. ತೋರಿಸದೇ ಇದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ಒಪ್ಪಿಕೊಳ್ಳಬೇಕು. ಇರಬೇಕಲ್ಲ ದಾಖಲೆ, ಯಾವುದರಲ್ಲಿ ಆದರೂ ಯಾವುದಾದ್ರೂ ಪುಸ್ತಕ ಇರಬೇಕಲ್ಲ. ಕೊಡ್ಲಿ, ದಾಖಲೆ ಇಲ್ಲದೆ ಯಾಕೆ ಮಾತಾಡ್ತಾರೆ? ಬಾಯಿಗೆ ಬಂದಾಗೆ ಮಾತಾಡಲಿಕ್ಕೆ ಕಾಲೇಜಿನ ವೇದಿಕೆಯನ್ನು ಯಾಕೆ ದುರುಪಯೋಗ ಪಡಿಸಿಕೊಳ್ತಾರೆ? ಅವರಿಗೆ ನಿಜವಾಗಿಯೂ ದೇಶ ಪ್ರೇಮ ಇದ್ದರೆ, ಅವರು ನಿಜವಾಗಿಯೂ ಒಬ್ಬ ಹಿಂದೂ ಆಗಿದ್ದರೆ, ಅವರು ನಿಜವಾಗಿಯೂ ಪುತ್ತೂರು ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೇ ಆಗಿದ್ದರೆ, ಅವರಿಗೆ ನೈತಿಕತೆ ಅನ್ನುವುದಿದ್ರೆ ಅವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ತಂದು ಸಾರ್ವಜನಿಕರಿಗೆ ತೋರಿಸಬೇಕು. ಇಲ್ಲದೆ ಹೋದರೆ ಅವರೊಬ್ಬ ಸುಳ್ಳುಗಾರ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಮ್ಮ ಮಾನವ ಬಂಧುತ್ವ ವೇದಿಕೆ ಈ ರೀತಿಯಲ್ಲಿ ದೇಶ ಪ್ರೇಮಿಗಳನ್ನು, ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದನ್ನು ಮತ್ತು ದ್ವೇಷ ಭಾಷಣ ಬಿತ್ತುವುದನ್ನು ತೀವ್ರವಾಗಿ ಖಂಡಿಸ್ತೇವೆ. ಅವರು ಒಂದು ಸಲ ಹೇಳ್ತಾರೆ, ಅಂಡಮಾನ್ನ ಹರಿನೀರಿನ ಶಿಕ್ಷೆ ಅನುಭವಿಸ್ತಾ ಇರುವಲ್ಲಿ ಅಲ್ಲಿ ಹಿಂದೂಗಳು ಇದ್ರು, ಮುಸಲ್ಮಾನರು ಇದ್ರು ಅಂತ ಸುಳ್ಳು ಹೇಳ್ತಾರೆ. ಅಲ್ಲಿ ಮುಸಲ್ಮಾನರು ಇದ್ರು ಹರಿನೀರಿನ ಶಿಕ್ಷೆಯಲ್ಲಿ. ಅವರು ಮಾತಾಡ್ತಾ ಹೇಳ್ತಾರೆ ಕೆಟ್ಟವರು ಅಂತ ಹೇಳ್ತಾರೆ, ಮುಸಲ್ಮಾನರೆಲ್ಲ ಕೆಟ್ಟವರೇ ಅಂತ ಒಂದು ಮಾತು ಹೇಳ್ತಾರೆ. ಮುಸಲ್ಮಾನರೆಲ್ಲಲ್ಲಿ ಹೆಚ್ಚಿನವರು ಕೆಟ್ಟವರೇ ಅಂತ ಮಾತು ಹೇಳ್ತಾರೆ. ಅಲ್ಲೊಂದು ಕಥೆ ಹೇಳ್ತಾರೆ. ಊಟ ಮಾಡುವಾಗ ಒಬ್ಬ ಮುಸಲ್ಮಾನ ಕೈದಿ ಇನ್ನೊಬ್ಬ ಹಿಂದೂ ಕೈದಿಯ ಬಟ್ಟಲಿಗೆ ಕೈ ಹಾಕಿ ಊಟ ಮಾಡಿ ಹೇಳಿದ, ನಿನ್ನ ಬಟ್ಟಲಿನ ಅನ್ನ ನಾನು ತಿಂದ ಕಾರಣ ನಿನ್ನ ಧರ್ಮ ಚ್ಯುತಿಯಾಯಿತು, ನೀನು ಇನ್ನು ಮುಸ್ಲಿಮು ಅಂತ ಹೇಳಿದ ಅಂತ ಅವರೊಂದು ಕತೆ ಕಟ್ತಾರೆ. ಇದು ದ್ವೇಷ ಭಾಷಣ ಅಲ್ವಾ? ಒಂದು ಸಮುದಾಯವನ್ನು ಕೆಟ್ಟವ ಅಂತ ಹೇಳುವಂಥದ್ದು ದ್ವೇಷ ಭಾಷಣ ಅಲ್ವಾ? ಒಬ್ಬ ವ್ಯಕ್ತಿ ಕೆಟ್ಟವನಾಗಿದ್ದರೆ ಕೆಟ್ಟವ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸೆಲ್ಯುಲಾರ್ ಜೈಲು ಅದು ಕೈದಿಗಳನ್ನು ಹಾಕುವ ಜೈಲಾಗಿರಲಿಲ್ಲ. ಕಳ್ಳತನ ಮಾಡಿದವರನ್ನು, ದರೋಡೆಕೋರರನ್ನು ಮಾಡುವಂಥ ಅದು ಜೈಲಾಗಿರಲಿಲ್ಲ. ಅದು ಸ್ವಾತಂತ್ರ್ಯ ಹೋರಾಟಗಾರರಿಗೋಸ್ಕರವೇ ಮೀಸಲಿಟ್ಟಂತಹ ಸೆಲ್ಯುಲಾರ್ ಜೈಲರು. ಕದ್ದವರನ್ನಲ್ಲಿ ಇಡ್ಡಿಲ್ಲ, ಮರಣದಂಡನೆಗೀಡಾದವರನ್ನಲ್ಲಿ ಇಡ್ಡಿಲ್ಲ. ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು ಇಡ್ಲಿಕ್ಕೆ ಅಲ್ಲಿ ಇಟ್ಟಿದ್ದಾರೆ. ಅವರು ಇನ್ನೂ ಬೇರೆ ಕೂಡ ಮಾತಾಡಿದ್ದಾರೆ ಅಲ್ಲಿ. ಅವರು ಪಕ್ಷ ರಾಜಕೀಯವನ್ನು ಕೂಡ ಅಲ್ಲಿಗೆ ತಂದಿದ್ದಾರೆ. ಕಾಂಗ್ರೆಸ್ ಅನ್ನೋ ಶಬ್ದ ಅವರ ಬಾಯಲ್ಲಿ ಬಂದಿದೆ, ಮೋದಿ ಅವರ ಹೆಸರು ಬಂದಿದೆ. ಕಾಲೇಜಿಗೆ ಪ್ರಸ್ತುತವಾಯಿತು, ಇದೆಲ್ಲ ಅಗತ್ಯ ಇತ್ತ? ಇದು ಒಟ್ಟು ಬಾಯಿಗೆ ಬಂದಾಗೆ ಮಾತಾಡುದು, ವೇದಿಕೆಗೆ ಹೇಳೋರು ಕೇಳುವವರು ಯಾರಿಲ್ಲ ಅಂತ ಆಗಿದೆ ಅವರಿಗೆ. ಇದನ್ನು ನಿಲ್ಲಿಸಬೇಕು, ಅವರು ತೋರಿಸಬೇಕು, ನಮಗೆ ದಾಖಲೆ ತೋರಿಸಲಿ. ಏನು ಗಾಂಧಿಯವರನ್ನ, ನೆಹರು ಅವರನ್ನ ಅರಮನೆಯಲ್ಲಿ ಇಟ್ಟರು, ಅವರಿಗೆ ಹೂವಿನ ಹಾಸಿಗೆಯನ್ನು ಹಾಕಿದ್ರು, ಅವರು ತ್ಯಾಗಿಗಳಲ್ಲ, ಅವರು ಅವನು ಮಜಾ ಮಾಡಿದವರು ಅನ್ನೋದಕ್ಕೆ ದಾಖಲೆ ಕೊಡಲಿ. ಸುಪ್ರೀಂ ಹೇಳಿ ಸರ್, ಹೇಳಿ. ಈಗ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಹೇಳಿದೆ, ಯಾರು ಸಮಾಜದಲ್ಲಿ ದ್ವೇಷವನ್ನು ಹರಡ್ತಾರ, ಯಾರು ದ್ವೇಷ ಹರಡುವ ಮುಖಾಂತರ ಅಶಾಂತಿಗೆ ಕಾರಣರಾಗ್ತಾರ ಅಂಥವರ ಮೇಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಅವರನ್ನು ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಿಸಬೇಕು ಅಂತ ಒಂದು ತನ್ನ ಆದೇಶದಲ್ಲಿ ತಿಳಿಸಿದೆ. ಈಗ
ಸರ್ಕಾರ ಆ ಬಗ್ಗೆ ಅವರ ಮೇಲೆ ಕ್ರಮ ತೆಗೊಳ್ಳುವಂಥ ಒತ್ತಾಯವನ್ನು ಕೂಡ ನಾವು ಮಾನವ ಬಂಧುತ್ವ ವೇದಿಕೆಯಿಂದ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.